ಕಲೆ ಸಾಹಿತ್ಯ ಎನ್ನುವಂಥದ್ದು ಪ್ರತಿಯೊಬ್ಬನ ಬದುಕಿನಲ್ಲೂ ಅತ್ಯಂತ ಅವಶ್ಯವಾಗಿದೆ. ಇವರಿಗೂ ಅಲ್ಲೇ ಏನೋ ಒಂದು ಸಂಗೀತ ಇರ್ತದೆ. ಮನುಷ್ಯ ಸೃಷ್ಟಿಯಾದಾಗ ಅಥವಾ ಯಾವುದೇ ಪಶು ಪಕ್ಷಿ ಪ್ರಾಣಿಗಳಾದರೂ ಹುಟ್ಟಿದಾಗ ಆ ದೇಹಕ್ಕೆ ಆರೋಗ್ಯಪೂರ್ಣವಾದಂತಹ ಶಕ್ತಿಯನ್ನು ಅದರ ಬೆಳವಣಿಗೆಯನ್ನು ತಂದುಕೊಡುವಂತಹದ್ದು ತಾಯಿಯ ಮದಹ. ಅದು ಅತ್ಯಂತ ಅವಶ್ಯವಾಗಿರುವಂತಹದ್ದು ಅಂತ ಹೇಳಿ ನಮ್ಮ ಜನರು ಹಿಂದಿನವರು ತಿಳ್ಕೊಂಡಿದ್ರು. ಮಧ್ಯದಲ್ಲಿ ಈಗಿನ ನಮ್ಮ ಜನರು ಬಿಟ್ಟು ಕೊಟ್ಟರೂ ಕೂಡ ಯಾವುದೋ ಉದ್ದೇಶಕ್ಕಾಗಿ ಆಮೇಲಾದರೂ ತಮ್ಮ ತಪ್ಪು ತಿಳಿದುಕೊಂಡು ಈಗ ಅದು ಅತ್ಯಂತ ಅಗತ್ಯವಾಗಿರುವಂತಹದ್ದನ್ನು ಕಂಡುಕೊಂಡಿದ್ದಾರೆ. ಸ್ತನ್ಯಪಾನ ಎನ್ನುವಂತಹದ್ದು ಮಗುವಿಗೆ ಎಷ್ಟು ಸಾಧ್ಯವೋ ಅಷ್ಟು ಕೊಡುವಂತಹದ್ದು ಒಳ್ಳೆಯದು. ಅದರಿಂದ ಅದ್ಭುತವಾದಂತಹ ಶಕ್ತಿ ನಮ್ಮ ದೇಹಕ್ಕೆ ಬರ್ತದೆ. ನಮ್ಮ ದೇಹ ಬೆಳೆದರೆ ಸಾಲದು, ದೇಹದಲ್ಲಿ ಶಕ್ತಿ ಬಂದರೆ ಸಾಲದು, ನಮ್ಮ ಮನಸ್ಸಿಗೂ ನಮ್ಮ ವ್ಯಕ್ತಿತ್ವಕ್ಕೂ ಕೂಡ ಅಂತಹದೇ ಶಕ್ತಿ ಆರೋಗ್ಯ ಅದು ಬರಬೇಕು. ಅದರ ಬೆಳವಣಿಗೆ ಆಗಬೇಕು. ಅದು ಆಗಬೇಕಾಗಿದ್ದರೆ ವಿದ್ಯೆ ಬಹಳ ಮುಖ್ಯವಾಗಿದೆ. ಹರಿ ಕೇಳುವ ಆದರದಿ ಪಾಡನೆ ಕೇಳುವ ಮಲಗಿ ಪರಮಾದರದಿ ಪಾಡನು ಕುಳಿತು ಕೇಳುವ ಕುಳಿತು ಪಾಡನು ನಿಲ್ಲುವ ನಿಂತರೆ ನಲಿವ ನಲಿದರೆ ನಿಮ್ಮ ಒಂದು ಏನಾಗ್ತೀರಿ ಅಥವಾ ನೀವು ಏನು ಅಭ್ಯಾಸ ಮಾಡ್ತೀರಿ ಅಥವಾ ಏನನ್ನು ಪರ್ಸ್ಯೂ ಮಾಡ್ತೀರಿ, ಅದು ಸಂಗೀತ, ಸಾಹಿತ್ಯ, ನಾಟಕ, ಏನು ಬೇಕಾರಾಗ್ಬೋದು, ಯಕ್ಷಗಾನ, ಯಾವುದಾದ್ರೂ ಸರಿ ನಿಮ್ಮ ವಲಯ ಯಾವುದಾದ್ರೂ ಆಗ್ಬೋದು. ಅದಕ್ಕೆ ಒಂದು ಮಾನದಂಡವನ್ನು ಇಟ್ಕೊಳ್ಳಿ, ಅದಕ್ಕೊಂದು ಸ್ಕೇಲ್ ಇಟ್ಕೊಳ್ಳಿ. ಪ್ರಾಯಶಃ ನಾನು ಗಮನಿಸಿದ ಹಾಗೆ ಒಂದು ತುಂಬ ನಾನು ನಿರಾಶವಾಗಿದೆಯಾಗಿ ಮಾತಾಡೋದಕ್ಕೆ ಇಷ್ಟಪಡಲ್ಲ. ಒಂದು ಕೆಟ್ಟ ಪರ್ವದಲ್ಲಿದ್ದೀವಿ. ನಮ್ಮ ಮುಂದೆ ಕಾಣೋ ಸ್ಕೇಲ್ಗಳು ತುಂಬ ಚೆನ್ನಾಗಿಲ್ಲ. ಅಂದರೆ ನಿಮಗೆ ಪ್ರತಿ ದಿವಸ ನಿಮಗೆ ಯಾವುದೋ ಒಂದು ಆಕರ್ಷಣೆ, ಒಂದು ಟಿ ವಿ ನೋಡ್ತೀವಿ ಅಥವಾ ಯಾವುದೋ ಒಂದು ಗುರುಗಳು ಹೇಳಿದಾಗ ಯಾವುದೋ ಒಂದು ರಿಯಾಲಿಟಿ ಶೋ ನೋಡ್ತೀವಿ ಅಥವಾ ಯಾರೊಬ್ರು ಹಾಡ್ತಿರ್ತಾರೆ. ಅದನ್ನು ದಯವಿಟ್ಟು ಸ್ಕೇಲ್ ಆಗಿ ತಗೋಬೇಡಿ. ಅದು ಸ್ಕೇಲ್ ಅಲ್ಲ, ಅದಕ್ಕೆ ಮೀರಿದ್ದಿದೆ ಸ್ಕೇಲು. ಈಗ ಗುರುಗಳನ್ನು ನೋಡಿದಾಗ ಅನಿಸೋದೇ ಅವ್ರಿಗೆ ಯಾವುದು ಮಾನದಂಡ, ಅವರೇ ಮಾನದಂಡ. ಅವರು ಸ್ಕೇಲ್ ಆ್ಯಕ್ಚುಲಿ ನಾವು ಅವರನ್ನು ನೋಡಿ ಕಲಿಬೇಕು. ಯಾರೋ ರಿಯಾಲಿಟಿ ಶೋನಲ್ಲಿ ಗೆದ್ರು, ಯಾವುದೋ ಒಂದು ಚಾನಲ್ ಯಾರೋ ಹಾಡು ಗೆದ್ರು ಅಥವಾ ಡ್ಯಾನ್ಸ್ ಮಾಡಿ ಗೆದ್ರು ಅಂತ ಅವ್ರನ್ನ ಮಾನದಂಡವಾಗಿ ಅವ್ರನ್ನ ಒಂದು ಐಡ್ಲಾಗಿ ಇಟ್ಕೊಂಡು ಒಂಥರ ಫಾಸ್ಟ್ ಫುಡ್ ಥರ ನಾನು ಇನ್ನು 15 ದಿವಸ ಪ್ರಾಕ್ಟೀಸ್ ಮಾಡಿ 14 ಅವಾಗ ನಿಮ್ಗೆ ಅದೊಂದೇ ಹಾಡು ಬರುತ್ತೆ. ಹಾಡೋಕ್ಕಾಗಲಿ ಅಥವಾ ಡ್ಯಾನ್ಸ್ ಮಾಡೋಕ್ಕಾಗಲಿ ನಿಮ್ಗೆ ಅದೊಂದೇ ಹಾಡು ಬರುತ್ತೆ, ಮಿಕ್ಕಿದೇನು ಬರಲ್ಲ. ಸೊ ಹಾಗಾಗಿ ಯಾವುದೇ ಫಾಸ್ಟ್ ಟ್ರ್ಯಾಕ್ನ ತುಳಿಯೋದಕ್ಕೆ ಹೋಗ್ಬೇಡಿ. ನಾವು ಆರಿಸ್ಕೊಳ್ಳೋ ಸ್ನೇಹಿತ ನಮ್ಮನ್ನು ಬೇಡವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ ಅಥವಾ ಬೇಕಾಗಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಇದು ನಾವು ಭಾಳ ಎಚ್ಚರಿಕೆಯಿಂದ ಒಬ್ಬ ಒಳ್ಳೆಯ ಸ್ನೇಹಿತನ ಅಥವಾ ನಮ್ಮ ಒಂದು ಆಪ್ತವನ್ನು ನಾವು ಆಪ್ತ ವರ್ಗವನ್ನು ನಾವು ಆರಿಸ್ಕೊಂಡ್ರೆ ಪ್ರಾಯಶಃ ಎಲ್ಲವೂ ಶುಭವಾಗುತ್ತೆ ಅಂತ ನಾನಾದರೂ ಭಾವಿಸ್ತೀನಿ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ
अन्यांश्च हस्तचरणश्रवणत्वगादि प्राणान् नमो भगवते पुरुषाय तुभ्यम्। ಆತ್ಮೀಯ ಬಂಧುಗಳೇ, ಈ ದಿವಸ ಸೃಷ್ಟಿ ಕಲಾ ವಿದ್ಯಾಲಯದ 8ನೇ ವಾರ್ಷಿಕೋತ್ಸವದ ಸಂಭ್ರಮ. ಇಲ್ಲಿ ಅಭ್ಯಾಸ ಮಾಡಿದಂತಹ ಕಲಾವಿದರು, ಪುಟಾಣಿ ಮಕ್ಕಳು ತಮ್ಮ ಪ್ರತಿಭೆಯನ್ನು ತಮ್ಮ ಪೋಷಕರಿಗೆ, ಸಮಾಜಕ್ಕೆ ಪರಿಚಯಿಸಿಕೊಡುವಂತಹ ಪೂರ್ಣ ಪ್ರಮಾಣದಲ್ಲಿ ಅಲ್ಲದಿದ್ದರೂ ತಮ್ಮ ಮುಂದಿನ ಒಂದು ವಿಶೇಷವಾದಂತಹ ಅಭ್ಯಾಸಕ್ಕೆ ಅದು ಪ್ರೇರಣಾದಾಯಕವಾಗುವಂತೆ ಅದನ್ನು ಪ್ರದರ್ಶಿಸುವಂತಹ ಒಂದು ಸುಮುಹೂರ್ತ. ಇಂತಹ ಒಂದು ಸಂತೋಷದ ಸಂದರ್ಭದಲ್ಲಿ ನಿಮ್ಮೆಲ್ಲರ ಜೊತೆಗೆ ನನ್ನನ್ನು ಸೇರಿಸಿಕೊಂಡಿರುವುದಕ್ಕೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೇನೆ. ಮನುಷ್ಯ ಸೃಷ್ಟಿಯಾದಾಗ ಅಥವಾ ಯಾವುದೇ ಪಶು ಪಕ್ಷಿ ಪ್ರಾಣಿಗಳಾದರೂ ಹುಟ್ಟಿದಾಗ ಆ ದೇಹಕ್ಕೆ ಆರೋಗ್ಯಪೂರ್ಣವಾದಂತಹ ಶಕ್ತಿಯನ್ನು, ಅದರ ಬೆಳವಣಿಗೆಯನ್ನು ತಂದುಕೊಡುವಂತಹದ್ದು ತಾಯಿಯ ಮೊಲಹ. ಅದು ಅತ್ಯಂತ ಅವಶ್ಯವಾಗಿರುವಂತಹದ್ದು ಅಂತ ಹೇಳಿ ನಮ್ಮ ಜನರು, ಹಿಂದಿನವರು ತಿಳ್ಕೊಂಡಿದ್ದರು. ಮಧ್ಯದಲ್ಲಿ ಈಗಿನ ನಮ್ಮ ಜನರು ಬಿಟ್ಟು ಕೊಟ್ಟರೂ ಕೂಡ ಯಾವುದೋ ಉದ್ದೇಶಕ್ಕಾಗಿ, ಆಮೇಲಾದರೂ ತಮ್ಮ ತಪ್ಪು ತಿಳಿದುಕೊಂಡು ಈಗ ಅದು ಅತ್ಯಂತ ಅಗತ್ಯವಾಗಿರುವಂತಹದ್ದನ್ನು ಕಂಡುಕೊಂಡಿದ್ದಾರೆ. ಸ್ತನ್ಯಪಾನ ಎನ್ನುವಂತಹದ್ದು ಮಗುವಿಗೆ ಎಷ್ಟು ಸಾಧ್ಯವೋ ಅಷ್ಟು ಕೊಡುವಂತಹದ್ದು ಒಳ್ಳೆಯದು. ಅದರಿಂದ ಅದ್ಭುತವಾದಂತಹ ಶಕ್ತಿ ನಮ್ಮ ದೇಹಕ್ಕೆ ಬರ್ತದೆ. ನಮ್ಮ ದೇಹ ಬೆಳೆದರೆ ಸಾಲದು, ದೇಹದಲ್ಲಿ ಶಕ್ತಿ ಬಂದರೆ ಸಾಲದು, ನಮ್ಮ ಮನಸ್ಸಿಗೂ ನಮ್ಮ ವ್ಯಕ್ತಿತ್ವಕ್ಕೂ ಕೂಡ ಅಂತಹದೇ ಶಕ್ತಿ, ಆರೋಗ್ಯ ಅದು ಬರಬೇಕು. ಅದರ ಬೆಳವಣಿಗೆ ಆಗಬೇಕು. ಅದು ಆಗಬೇಕಾಗಿದ್ದರೆ ವಿದ್ಯೆ ಬಹಳ ಮುಖ್ಯವಾಗಿದೆ. ವಿದ್ಯೆ ಈಗ ಲೌಕಿಕವಾದಂತಹ ವಿದ್ಯೆಯನ್ನು ನಾವು ಅಭ್ಯಸಿಸುವಂತಹದ್ದು ಈಗಿನ ಕಾಲಕ್ಕೆ ಯಾವ ಕಾಲಕ್ಕೂ ಅದು ಬೇಕಾಗಿಯೇ ಇರ್ತದೆ. ಅದರ ಜೊತೆಗೆ ಒಂದು ಸುಸಂಸ್ಕೃತವಾದಂತಹ ಒಂದು ವ್ಯಕ್ತಿತ್ವವನ್ನು ರೂಪಿಸಲಿಕ್ಕೆ, ಅಲ್ಲದೆ ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಒಂದು ಅತ್ಯುತ್ತಮವಾದುದನ್ನು ಸಾಧಿಸಲಿಕ್ಕೆ, ಸಿದ್ಧಿಯನ್ನು ಪಡೆಯಲಿಕ್ಕೆ ಸಾಹಿತ್ಯ ಮತ್ತು ಸಂಗೀತ ಅಂತಹ ಕಲೆಗಳು ಅತ್ಯಂತ ಮುಖ್ಯವಾದವು. ನಮ್ಮ ಹಿಂದಿನವರೇ ಕೌಟಿಲ್ಯನ ಕಾಲದಲ್ಲಿಯೂ ಕೂಡ ಒಬ್ಬ ಪರಿಪೂರ್ಣವಾದಂತಹ ನಾಗರಿಕ ಅವನು ಆಗಿ ಬರಬೇಕಾಗಿದ್ದರೆ ಎಷ್ಟೋ ವಿದ್ಯೆಗಳನ್ನು ಅವನು ಕಲಿಬೇಕಾಗಿತ್ತು. ಅದರಲ್ಲಿ ಸಂಗೀತದಂತಹ ವಿದ್ಯೆಯು ಕೂಡ ಅತ್ಯಂತ ಪ್ರಮುಖವಾಗಿತ್ತು. ಈಗಲೂ ವಿದೇಶಗಳಲ್ಲಿ ಅಲ್ಲಿನ ವಿದ್ಯಾಲಯಗಳಲ್ಲಿ ಯಾವುದೇ ಒಂದು ರೂಪದ ಸಂಗೀತವನ್ನು ಕಡ್ಡಾಯವಾಗಿ ಕಲಿಬೇಕು ಅಂತ ಅಲ್ಲಿ ವಿಧಾನ ಮಾಡಿದ್ದಾರೆ. ಇದೆಲ್ಲ ಏನು ತೋರಿಸ್ತದೆ ಅಂತ ಹೇಳಿದರೆ, ನಮ್ಮ ಬದುಕಿನಲ್ಲಿ ಸಂಗೀತದಂತಹ ಕಲೆ, ಸಾಹಿತ್ಯದ ಒಂದು ಅಧ್ಯಯನ ಅದು ಬಹಳ ಮುಖ್ಯವಾಗಿರುವಂತಹದ್ದು. ಇದನ್ನು ಮನಗಂಡು ನಮ್ಮ ಪೋಷಕರಾದರು, ಅವರ ಉದ್ದೇಶ ಏನಿದೆಯೋ ಗೊತ್ತಿಲ್ಲ, ಅವರಿಗೆ ಮುಖ್ಯವಾಗಿ ಮಕ್ಕಳು ಮೊತ್ತ ಮೊದಲಿಗೆ
ಅವರಿಗೆ ರಂಗಸ್ಥಳಕ್ಕೆ ಬರಬೇಕು. ಸೇರಿಸಿದ ಕೂಟ ಕೇಳ್ತಾರೆ, ಎಷ್ಟು ತಿಂಗಳಲ್ಲಿ ನೀವು ನಮ್ಮನ್ನು ರಿಯಾಲಿಟಿ ಶೋಗೆ ಇದಕ್ಕೆಲ್ಲ ರೆಡಿ ಮಾಡಿ ಕೊಡ್ತೀರಿ ಅಂತ ಆ ರೀತಿಯಲ್ಲಿ ಕೇಳ್ತಾರೆ. ನಮ್ಮಲ್ಲಿ ಪ್ರಕಾರ ಅಂತ ನಮ್ಮಲ್ಲಿ ಅಂಥದ್ದು ವಿಷಯಗಳೆಲ್ಲ ಇಲ್ಲ. ಮುಖ್ಯವಾಗಿ ಕಲಿಬೇಕು, ಚೆನ್ನಾಗಿ ವರ್ಷಗಟ್ಟಲೆ ಕಲಿಬೇಕು. ಉಳಿದದ್ದೆಲ್ಲ ಆಮೇಲೆ ನೋಡಿ ಮತ್ತೆ ನಾವು ಅವರನ್ನು ಹಿಂದೆ ಕಳಿಸ್ತೇವೆ. ಅವರಿಗೆ ಸಮಾಧಾನ ಇಲ್ಲ. 10 ತಿಂಗಳಲ್ಲಿ 1 ವರ್ಷದಲ್ಲಿ ಅವರು ರಂಗಸ್ಥಳಕ್ಕೆ ಬರಬೇಕು. ಆ ರೀತಿಯಲ್ಲಿ ನಮ್ಮ ತಂದೆ ತಾಯಿಗಳ ಮನೋಭಾವ ಇರ್ತದೆ. ಅದಕ್ಕೆ ಕಾರಣ ಇಲ್ಲಿಂದ ಒಂದು ಈ ಸ್ಪರ್ಧಾತ್ಮಕವಾದಂತಹ ಒಂದು ಶೈಲಿ, ಅದು ಜೀವನ ಶೈಲಿ. ಏನೇ ಇರಲಿ, ಸೃಷ್ಟಿ ಕಲಾ ವಿದ್ಯಾಲಯ ಈ ಕಾಲದ, ಯಾವತ್ತೂ ಎಲ್ಲ ಕಾಲದ ಈ ಅವಶ್ಯಕತೆಯನ್ನು ಮನಗಂಡು ಕಲೆಗಳನ್ನು ಮಕ್ಕಳ ವ್ಯಕ್ತಿತ್ವದಲ್ಲಿ ರೂಪಿಸಲಿಕ್ಕೆ ಒಬ್ಬೊಬ್ಬರು ಒಂದೊಂದು ವಿಧದಲ್ಲಿ ಅವರು ಪ್ರತಿಭಾನ್ವಿತರಿರ್ಬೋದು. ಆ ಎಲ್ಲ ಪ್ರತಿಭೆಗಳಿಗೂ ಕೂಡ ಸರಿಯಾದಂತಹ ಒಂದು ಪೋಷಣೆ ಒದಗಿಸುವ ರೀತಿಯಲ್ಲಿ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ 6 ಜನರಿಂದ ಪ್ರಾರಂಭಿಸಿ ಇವತ್ತು ನೋಡಿದರೆ ಎಲ್ಲ ಭವನವಿಡೀ ಅವರೇ ಇದ್ದಾರುವಂಥ ಆ ರೀತಿಯಲ್ಲಿ ತಮ್ಮ ಸಂಸ್ಥೆಯನ್ನು ಬೆಳೆಸಿಕೊಂಡಿರುವಂಥದ್ದು ತುಂಬ ಸಂತೋಷ. ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಸಿಗಲಿ. 4 ದಿವಸ ಕಲಿತು ಅವರು ಅದನ್ನು ಬಿಟ್ಟು ಹೋಗುವ. ನಮ್ಮಲ್ಲಿ ಮಳೆ ಬರ್ತಾ ಇರ್ತದೆ, ಮಳೆ ಬಂದಾಗ ತುಂಬ ಬರ್ತದೆ. ಕ್ಲಾಸಸ್ ಸ್ಟಾರ್ಟ್ ಆದ ಕೂಡಲೇ ಬೇಕಾದಷ್ಟು ಮಕ್ಕಳು ನಮ್ಮಲ್ಲಿ ಹಾಗೆ. ಆಮೇಲೆ ಮಳೆ ನಿಧಾನವಾಗಿ ಕಮ್ಮಿ ಆಗ್ತಾ ಹೋಗ್ತದೆ. ಆಮೇಲೆ ಒಂದೊಂದೇ ಹರಿಬೇಕು, ತಟಾಪಟ ಕೊನೆಗೆ 4 ಜನ ವಿದ್ಯಾರ್ಥಿಗಳು ಹತ್ರ ಹೋಗಿರುತ್ತೆ. ಹಾಗಾಗಬಾರ್ದು, ಆರಂಭ ಶೂರರಾಗಬಾರ್ದು. ಕಲಿತು ಬಹಳಷ್ಟು ಅದರಲ್ಲಿ ತಮ್ಮ ಒಂದು ಸಾಮರ್ಥ್ಯಕ್ಕೆ, ತಮ್ಮ ಪ್ರತಿಭೆಗೆ ಒಗ್ಗುವಂತಹ ಯಾವ ಕಲೆ ಇದೆ ಅದನ್ನು ಆರಿಸಿಕೊಂಡು ಗುರುತಿಸಿಕೊಂಡು ಚೆನ್ನಾಗಿ ಅದರಲ್ಲಿ ಅಧ್ಯಯನವನ್ನು ಮಾಡಿ ಶಿಕ್ಷಣವನ್ನು ಪಡೆದು ನಿಜವಾದ ಅರ್ಥದಲ್ಲಿ ಸೃಷ್ಟಿಯಾಗಿ ಅದು ಬರಬೇಕು. ಅಂದರೆ ಸೃಷ್ಟಿ ಅಂತ ಹೇಳಿದರೆ ಸೃಜನಶೀಲತೆ. ಬರೀ ಹೇಳಿಕೊಟ್ಟದ್ದನ್ನು ಒಪ್ಪಿಸುವಂಥದ್ದು, ನಮ್ಮದೇ ಆದದ್ದನ್ನು ನಾವು ಕೊಡುವಂಥ ರೀತಿಯಲ್ಲಿ ಮಲಗಿ ಪರಮಾದರದಿ ಪಾಡಲು ಕುಡಿದು ಕೇಳುವ, ಮಲಗಿ ಪರಮಾದರದಿ ಪಾಡಲು ಕುಡಿದು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಾ ನಿಮಗೆ ಎಂಬ ಪಾಡನೆ ಹರಿ ಕೇಳುವ, ಹರಿ ಕೇಳುವ, ಆದರದಿ ಪಾಡನೆ ಕೇಳುವ, ಮಲಗಿ ಪರಮಾದರದಿ ಪಾಡನು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಾ ನಿಮಗೆ
ಸುಲಭನೋ ಹರಿ ಸುಲಭನೋ ಹರಿ ಸುಲಭನು ತನ್ನವರನು ಅರೆಗಳಿಗೆ ಬಿಟ್ಟಗನನು ತನ್ನವರನು ಅರೆಗಳಿಗೆ ಬಿಟ್ಟಗನನು ರಮಾಧವನ ಒಲಿಸಲರಿಯದೆ ಪಾಮರನು ಬಳಲುವನು ಭವದೊಳಗೆ ಹರಿ 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 ಸುಲಭನು ಓ ಸೃಷ್ಟಿ ಕಲೋಪಾಸಕ ಅಂತ ನನಗೇನು ಸನ್ಮಾನಿಸಿದ್ರು, ಪ್ರಶಸ್ತಿನ ಕೊಟ್ಟರು. ಅದಕ್ಕೆ ನಾನು ಎಷ್ಟು ಬಾಧ್ಯಸ್ಥರೋ ಗೊತ್ತಿಲ್ಲ ನನಗೆ. ನನ್ನನ್ನು ನಾನು ಅವಲೋಕನ ಮಾಡ್ಕೊಂಡಾಗ ಯಾವಾಗಲೂ ಅನ್ಸುತ್ತೆ ನಾವು ತುಂಬ ಕಲಬೆರಕೆ ಆಗ್ಬಿಟ್ವೇನೋ ಅಂತ. ಗುರುಗಳ ಮಾತಿನಲ್ಲಿ ಬಹಳ ಅಚ್ಚುಕಟ್ಟಾಗಿ ಹೇಳಿದ್ರು, ಸಾಧನೆ ಅದೊಂದು ತಪಸ್ಸಿನ ಹಾಗೆ ನಿರಂತರವಾಗಿರಬೇಕು, ನಿಲ್ಲಬಾರ್ದು ಅಂತ. ನಾನು ನನ್ನ ನಾಟಕದ ದಿನಗಳನ್ನು ಶುರು ಮಾಡಿದಾಗ ಅಥವಾ ಇತ್ತೀಚೆಗೆ ಒಂದು 10 ವರ್ಷದ ಕೆಳಗಿನ ತನಕ ನಾನು ನಾಟಕಗಳನ್ನು ಮಾಡ್ತಾ ಇದ್ದೆ. ತುಂಬ ಅದರಲ್ಲಿ ಮುಂದುವರಿಬೇಕು, ಅದರಲ್ಲಿ ಇನ್ನೇನೋ ಸಾಧನೆ ಮಾಡಬೇಕು, ಈ ಥರದ್ದೆಲ್ಲ. ಅದಾದಮೇಲೆ ಬೇರೆ ಯಾವ್ಯಾವುದೋ ಕಾರಣಕ್ಕೆ ಅದನ್ನು ನಾವು ಕಂಟಿನ್ಯೂ ಮಾಡೋಕ್ಕಾಗದೆ ನಾವು ಬೇರೆ ಒಂದು ಹಾದಿಯನ್ನು ತುಳಿಬೇಕಾಗುತ್ತೆ. ಅಂದರೆ ಸಂಪಾದನೆಗೋಸ್ಕರ, ಬೇರೆ ಏನೇನು ಅಲ್ಲ. ಅಂದರೆ ಈಗ ಮಾಡ್ತಾ ಇರೋದು ಕೆಟ್ಟ ಕೆಲಸ ಅನ್ನೋದಕ್ಕಿಂತ ಏನು ಮಾಡ್ತಾ ಇದ್ವಿ ಅನ್ನೋದು ಮುಂದುವರ್ಸೋಕ್ಕಾಗಲಿಲ್ಲ ಅನ್ನೋದು. ಅದರ ಬೇರೆ ರೂಪದಲ್ಲೇ ಮಾಡ್ತಾ ಇದ್ದೀವಿ, ಈಗ ತೆರೆ ಮೇಲೆ ಮಾಡ್ತಿದ್ದೀವಿ. ಬಟ್ ನಮಗೆ ನಾಟಕ ವೈಯಕ್ತಿಕವಾಗಿ ಕೊಡುವಂಥ ಒಂದು ಸಂತೋಷ ಏನಿದೆಯಲ್ಲ, ಅದು ಸಿನಿಮಾ ಆಗಲಿ ಅಥವಾ ಟಿ ವಿ ಆಗಲಿ ಖಂಡಿತ ಕೊಡಲ್ಲ. ನಾಟಕ ಹೇಗೆ ಗುರುಗಳು ಹೇಳಿದ್ರು, ಒಂದು ಸಾಹಿತ್ಯ ಅಥವಾ ಸಂಗೀತ ಅದು ಕೊಡುವಂಥ ಧನ್ಯತೆ ಕೊಡುತ್ತೆ ನಮಗೆ ನಾಟಕ, ಬೇರೆ ಅದಷ್ಟೊಂದು ಕೊಡಲ್ಲ. ತುಂಬ ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ. ಬೇರೆ ಎಲ್ಲವೂ ಕೊಡುತ್ತೆ ನಮಗೆ, ಹೆಸರು ಕೊಡುತ್ತೆ, ದುಡ್ಡು ಕೊಡುತ್ತೆ, ನಾವು ರೆಕಗ್ನಿಷನ್ ಕೊಡುತ್ತೆ, ಎಲ್ಲನೂ ಕೊಡುತ್ತೆ. ಬಟ್ ನಮಗೆ ಅದು ಎಷ್ಟು ಬೇಕು ಎಷ್ಟು ಬೇಡ ಅನ್ನೋದು ನಮಗೆ ಬಿಟ್ಟಿದ್ದು. ಐ ಥಿಂಕ್ ಪ್ರಾಯಶಃ ಗುರುಗಳು ಎಲ್ಲ ಮಾತುಗಳನ್ನು ಹೇಳಿದ್ದಾರೆ. ಹಾಗಾಗಿ ತುಂಬ ಮಕ್ಕಳಿರೋದ್ರಿಂದ ಅವ್ರಿಗೆ ಒಂದು ಸಣ್ಣ ಕಿವಿ ಮಾತು ಅಂತ ಅನ್ಕೋಬೋದು. ನಿಮ್ಮ ಒಂದು ಏನಾಗ್ತೀರಿ ಅಥವಾ ನೀವು ಏನು ಅಭ್ಯಾಸ ಮಾಡ್ತೀರಿ ಅಥವಾ ಏನನ್ನು ಪರ್ಸ್ಯೂ ಮಾಡ್ತೀರಿ, ಅದು ಸಂಗೀತ, ಸಾಹಿತ್ಯ, ನಾಟಕ, ಏನು ಬೇಕಾರಾಗ್ಬೋದು, ಯಕ್ಷಗಾನ, ಯಾವುದಾದ್ರೂ ಸರಿ ನಿಮ್ಮ ವಲಯ ಯಾವುದಾದ್ರೂ ಆಗ್ಬೋದು. ಅದಕ್ಕೆ ಒಂದು ಮಾನದಂಡವನ್ನು ಇಟ್ಕೊಳ್ಳಿ, ಅದಕ್ಕೊಂದು ಸ್ಕೇಲ್ ಇಟ್ಕೊಳ್ಳಿ. ಪ್ರಾಯಶಃ ನಾನು ಗಮನಿಸಿದ ಹಾಗೆ ಒಂದು ತುಂಬ ನಾನು ನಿರಾಶವಾಗಿದೆಯಾಗಿ ಮಾತಾಡೋದಕ್ಕೆ ಇಷ್ಟಪಡಲ್ಲ. ಒಂದು ಕೆಟ್ಟ ಪರ್ವದಲ್ಲಿದ್ದೀವಿ. ನಮ್ಮ ಮುಂದೆ ಕಾಣೋ ಸ್ಕೇಲ್ಗಳು ತುಂಬ ಚೆನ್ನಾಗಿಲ್ಲ. ಅಂದರೆ ನಿಮಗೆ ಪ್ರತಿ ದಿವಸ ನಿಮಗೆ ಯಾವುದೋ ಒಂದು ಆಕರ್ಷಣೆ, ಒಂದು ಟಿ ವಿ ನೋಡ್ತೀವಿ ಅಥವಾ ಯಾವುದೋ ಒಂದು ಗುರುಗಳು ಹೇಳಿದಾಗ ಯಾವುದೋ ಒಂದು ರಿಯಾಲಿಟಿ ಶೋ ನೋಡ್ತೀವಿ ಅಥವಾ ಯಾರೊಬ್ರು ಹಾಡ್ತಿರ್ತಾರೆ, ಅದನ್ನು ದಯವಿಟ್ಟು ಸ್ಕೇಲ್ ಆಗಿ ತಗೋಬೇಡಿ.
ಅದು ಸ್ಕೇಲ್ ಅಲ್ಲ, ಅದಕ್ಕೆ ಮೀರಿದ್ದಿದೆ ಸ್ಕೇಲು. ಈಗ ಗುರುಗಳನ್ನು ನೋಡಿದಾಗ ಅನಿಸೋದೇ ಅವ್ರಿಗೆ ಯಾವುದು ಮಾನದಂಡ, ಅವರೇ ಮಾನದಂಡ. ಅವರು ಸ್ಕೇಲ್ ಆ್ಯಕ್ಚುಲಿ ನಾವು ಅವರನ್ನ ನೋಡಿ ಕಲಿಬೇಕು. ಯಾರೋ ರಿಯಾಲಿಟಿ ಶೋನಲ್ಲಿ ಗೆದ್ರು, ಯಾವುದೋ ಒಂದು ಚಾನಲ್ ಯಾರೋ ಹಾಡು ಗೆದ್ರು ಅಥವಾ ಡ್ಯಾನ್ಸ್ ಮಾಡಿ ಗೆದ್ರು ಅಂತ ಅವ್ರನ್ನ ಮಾನದಂಡವಾಗಿ ಅವ್ರನ್ನ ಒಂದು ಐಡ್ಲಾಗಿ ಇಟ್ಕೊಂಡು ಒಂಥರ ಫಾಸ್ಟ್ ಫುಡ್ ಥರ ನಾನು ಇನ್ನು 15 ದಿವಸ ಪ್ರಾಕ್ಟೀಸ್ ಮಾಡಿ 14 ಅವ್ರು ನಿಮ್ಗೆ ಅದೊಂದೇ ಹಾಡು ಬರುತ್ತೆ, ಹಾಡೋಕ್ಕಾಗಲಿ ಅಥವಾ ಡ್ಯಾನ್ಸ್ ಮಾಡೋಕ್ಕಾಗಲಿ ನಿಮ್ಗೆ ಅದೊಂದೇ ಹಾಡು ಬರುತ್ತೆ, ಮಿಕ್ಕಿದೇನು ಬರಲ್ಲ. ಸೊ ಹಾಗಾಗಿ ಯಾವುದೇ ಫಾಸ್ಟ್ ಟ್ರ್ಯಾಕ್ನ ತುಳಿಯೋದಕ್ಕೆ ಹೋಗಬೇಡಿ. ಪ್ರೀತಿ ಮಕ್ಕಳ ಎಲ್ಲ ಕಲಾತ್ಮಕ ಚಟುವಟಿಕೆಗಳಿಗೆ ತುಂಬು ಮನದ ಪ್ರೋತ್ಸಾಹ ನೀಡುವ ಶ್ರೀಕಾಂತ್ ಎಂಜಿ ಅವರು ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರಾಗಿರುವುದು ನಮ್ಮೆಲ್ಲರಿಗೂ ಅತ್ಯಂತ ಸಂತಸದ ವಿಷಯ. ಅವರ ಕಲಾಪ್ರೀತಿಯನ್ನ ಒಮ್ಮೆ ಹೃತ್ಪೂರ್ವಕವಾಗಿ ಅಭಿನಂದಿಸೋಣ ನಮ್ಮೆಲ್ಲರ ಜೋರು ಚಪ್ಪಾಳೆ ಮೂಲಕ. ಇದೀಗ ಸೃಷ್ಟಿಕಲಾ ವಿದ್ಯಾಲಯದ ಗೌರವಾಧ್ಯಕ್ಷರ ಅಧ್ಯಕ್ಷೀಯ ನುಡಿಗಳನ್ನು ಆಲಿಸುವಂತಹ ಸಮಯ. ಈಗಾಗಲೇ ಸಮಯದ ಅಭಾವ ಇರೋದರಿಂದ ಬರೀ 2 ಮಾತನಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇದು ನನ್ನ ಭಾಷಣ ಅಲ್ಲ, ಬರೀ ವಂದನಾರ್ಪಣೆ. ಸೃಷ್ಟಿಕಲಾ ವಿದ್ಯಾಲಯದ 8ನೇ ವಾರ್ಷಿಕೋತ್ಸವಕ್ಕೆ ಆಗಮಿಸಿ ಅವರನ್ನು ಸನ್ಮಾನ ಮಾಡಲು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಶ್ರೀ ವಿದ್ಯಾಭೂಷಣ ಹಾಗೂ ಶ್ರೀ ರಾಜೇಶ್ ನಟರಂಗ್ ಅವರಿಗೆ ನಮ್ಮ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತು ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮ್ಮನ್ನು ನಿರಂತರವಾಗಿ ಪ್ರೋತ್ಸಾಹಿಸುತ್ತಿರುವ ಶ್ರೀಮತಿ ವೀಣಾ ರೈ ಅವರಿಗೂ ನಮ್ಮ ಅನಂತ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಕೇವಲ 5 ವಿದ್ಯಾರ್ಥಿಗಳಿಂದ ಆರಂಭವಾದ ನಮ್ಮ ಸಂಸ್ಥೆ ಇವತ್ತು 200 ವಿದ್ಯಾರ್ಥಿಗಳ ಒಂದು ದೊಡ್ಡ ಸಂಸ್ಥೆಯಾಗಿದೆ. कृपाकरं क्षमाकरं मुदाकरं यशस्करं मनस्करं